ಹಲೋ ನಮಸ್ತೆ ಎಲ್ರಿಗೂ. ನಿಮ್ಗೆ 25 ವರ್ಷ ಆಗಿದೆ, ಅದು 30 ವರ್ಷದ ಮೇಲಾಗಿದೆ ಅಂತಂದರೆ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಈ ಎರಡು ಕ್ರೀಮ್ಗಳನ್ನು ಅಥವಾ ಈ ಎರಡು ಬೇಸಿಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ನೀವು ಪ್ರತಿದಿನ ಉಪಯೋಗಿಸಲೇಬೇಕು. ಇಲ್ಲದಿದ್ದರೆ ನಿಮ್ಮ ಸ್ಕಿನ್ ಕತೆ ಅಷ್ಟೇ. ನೀವು 10 ವರ್ಷ ಜಾಸ್ತಿ ಏಜ್ ಆದಾಗೆ ಕಾಣೋದನ್ನೇ ಯಾರಿಂದನೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಎರಡು ಪ್ರಾಡಕ್ಟ್ ಅಷ್ಟೊಂದು ಇಂಪಾರ್ಟೆಂಟ್? ಇದು ಯಾವುದು? ಇದು ಮಾಯ್ಶ್ಚರೈಸರ್, ಇದು ಸನ್ಸ್ಕ್ರೀನ್ ಲೋಷನ್. ಅಂದರೆ ನಿಮ್ಮದೊಂದು 30 ವರ್ಷ ಮೇಲಾಯಿತು, 25 ವರ್ಷ ಮೇಲಾಯಿತು ಅಂತಂದರೆ ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ತಪ್ಪಿಸುವಾಗೆ ಇಲ್ಲ. ಯಾಕೆಂತ ಹೇಳ್ತೀನಿ. ಒಂದು, ಇವಾಗಿನ ಈ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟನ್ನು ನಂಬುವಾಗಿಲ್ಲ. ಇನ್ನೊಂದು, ಏಜ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ನಲ್ಲಿರುವಂಥ ಕೊಲೆಜನ್ ಅಂಶ ಇದೆಯಲ್ವ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸ್ಕಿನ್ ಕೊಲೆಜನ್ ಅಂಶ ಕಮ್ಮಿ ಆಯಿತು ಅಂತಂದರೆ ಸುಕ್ಕಾಗೋದು, ಡ್ರೈ ಆಗೋದು ಶುರುವಾಗುತ್ತೆ. ಜಾಸ್ತಿ ಸ್ಕಿನ್ ಡ್ರೈ ಆದರೆ ಮುಖದಲ್ಲಿ ಆಟೋಮೆಟಿಕ್ಕಾಗಿ ನೆರಿಗೆ ಬರುತ್ತೆ. ಸ್ಕಿನ್ ಎಳ್ಕೊಂಡಾಗುತ್ತೆ, ನೆರಿಗೆ ಬರುತ್ತೆ. ಯಾಕಂತಂದರೆ ಮುಖದ ಸ್ಕಿನ್ ತುಂಬ ಸೆನ್ಸಿಟಿವ್. ಏನೇ ಅಂದರೆ ಏಜ್ ಸೈನ್ಸ್ ಇರ್ಬೋದು, ಅದು ಫಸ್ಟ್ ನಮ್ಮ ಮುಖದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ಇದನ್ನ ತಪ್ಪಿಸ್ಬೇಕು ಅಂತಂದರೆ ಈ ಎರಡು ಕ್ರೀಮನ್ನು ಉಪಯೋಗ ಮಾಡಬೇಕು. ಇನ್ನೂ ಒಂದೇನು ಅಂತಂದರೆ, ಬಿಸಿಲಿಗೆ ಓಡಾಡುವಾಗ ಕೂಡ ಅಷ್ಟೇ ಏನಾಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಬೆವರುತ್ತೆ, ಅಥವಾ ಡೈರೆಕ್ಟಾಗಿ ಆ ಯು ವಿ ರೇಸ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಆ ಯು ವಿ ರೇಸ್ ನಿಮ್ಮ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಬಿದ್ದಾಗ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಇದರಿಂದ ನಿಮಗೆ ಬೆವರು ಜಾಸ್ತಿ ಶುರುವಾಗುತ್ತೆ. ಬೆವರಲ್ಲಿ ಬ್ಯಾಕ್ಟೀರಿಯಾಗಳು ಸೇರಿ ಪಿಂಪಲ್ಸ್, ರ್ಯಾಷಸ್ ಉಂಟಾಗುತ್ತೆ, ಸನ್ ಟ್ಯಾನ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ಪಿಗ್ಮೆಂಟೇಷನ್ ಅಂದರೆ ಬಂಗು ಕಲೆಗಳು ಉಂಟಾಗುತ್ತೆ. ಇದೆಲ್ಲದರಿಂದ ತಪ್ಪಿಸ್ಬೇಕು ಅಂತಂದರೆ ನಾನು ಹೇಳಿರುವಂಥ ಈ ಎರಡು ಪ್ರಾಡಕ್ಟನ್ನು ನಾವು ಏಜ್ ಆಗ್ತಾ ಇದ್ದಂಗೆ ಉಪಯೋಗ ಮಾಡಲೇಬೇಕು. ಇದೇನು ನಿಮಗೆ ಮೇಕಪ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲ. ಇದು ಏನು ಅಂತಂದರೆ ಬೇಸಿಕ್ ಸ್ಕಿನ್ ಕೇರ್, ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ಎರಡು ಪ್ರಾಡಕ್ಟ್ಸ್. ನಾನಿದು ಮಿನಿಮಲಿಸ್ಟ್ ಅವ್ರದ್ದು ಉಪಯೋಗ ಮಾಡ್ತಾ ಇದ್ದೇನೆ. ಎರಡು ಕೂಡ ಅಷ್ಟೇ, ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್. ಯಾಕಂತಂದರೆ ನಾನು ತುಂಬ ಟೈಮಿಂದ ಉಪಯೋಗ ಮಾಡ್ತಾ ಇದ್ದೇನೆ. ನನ್ನ ಸ್ಕಿನ್ನಿಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ನಂದು ಸ್ವಲ್ಪ ಆಯಿಲಿ ಸ್ಕಿನ್, ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅವ್ರದ್ದೇ ಡ್ರೈ ಸ್ಕಿನ್ನಿಗೂ ಇದೆ, ಸೆನ್ಸಿಟಿವ್ ಸ್ಕಿನ್ನಿಗೂ ಇದೆ. ಈ ಪ್ರಾಡಕ್ಟನ್ನು ಏನಾದರೂ ನಿಮಗೆ ಬೈ ಮಾಡಬೇಕು ಅಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನಿಮ್ಮದು ಸ್ಕಿನ್ ಟೈಪ್ ಯಾವುದು ನೋಡಿಕೊಂಡು ನೀವು ಬೈ ಮಾಡಿ. ಅಂದರೆ ಡ್ರೈ, ಆಯಿಲ್ ಇರ್ಬೋದು, ಕಾಂಬಿನೇಷನ್ ಇರ್ಬೋದು, ಅಥವಾ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂತಂದರೆ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಕೆಲವೊಂದ್ಸರಿ ಏನೇ ಹಚ್ಚಿರೂ ಗುಳ್ಳೆಗಳು ಬೀಳೋದು, ರ್ಯಾಷಸ್ ಬೀಳೋದು ಶುರುವಾಗುತ್ತೆ. ಅದರಿಂದ ನೀವು ಪ್ರಾಡಕ್ಟ್ಗಳನ್ನು ಅಂದರೆ ಪಿಕ್ ಮಾಡುವಾಗ, ಸೆಲೆಕ್ಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕು. ಅಂದರೆ ಕೆಲವೊಂದು ಕ್ರೀಮ್ಗಳು ಸೆನ್ಸಿಟಿವ್ ಸ್ಕಿನ್ನಿಗಂತಲೇ ಬರುತ್ತೆ. ಮಾಯ್ಶ್ಚರೈಸರ್ ಕೂಡ ಇದೆ, ಹಾಗೆಯೇ ಸನ್ಸ್ಕ್ರೀನ್ ಲೋಷನ್ ಕೂಡ ಇದೆ. ನೀವು ಅದೇ ಏನೇ ಆದರೂ ಹಚ್ಚಿದ್ರೆ ಆಗಲ್ಲ ಅಂತವರು, ನೀವು ಫಸ್ಟ್ ಟೈಮ್ ಏನಾದರೂ ಕ್ರೀಮ್ ಅಥವಾ ಲೋಷನ್ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಯಾಚ್ ಟೆಸ್ಟನ್ನು ಮಾಡೋದನ್ನು ಮರಿಬೇಡಿ. ಪ್ಯಾಚ್ ಟೆಸ್ಟ್ ಅಂತಂದರೆ ಸ್ವಲ್ಪ ಕ್ರೀಮನ್ನು ತಗೊಂಡು ಕೈಗಿಲ್ಲಿ ಹಚ್ಚೋದು ಅಥವಾ ಕಿವಿಯ ಕೆಳಗಡೆ ಇಲ್ಲಿ ಹಚ್ಚಿ ಚೆಕ್ ಮಾಡೋದು, ಒಂದು ಅರ್ಧ ಗಂಟೆ ಬಿಟ್ಟು, 1 ಗಂಟೆ ಬಿಟ್ಟು. ಯಾಕಂತಂದರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ ಅಂದರೆ ಇರಿಟೇಷನ್ ಶುರುವಾಗುತ್ತಾ ಅಂತ. ಆ ಥರ ಇದ್ದರೆ ನೀವು ಅಪ್ಲೈ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಈ ಒಂದು ಲೋಷನ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ನಾವು ಯಾಕೆ ಪ್ರತಿದಿನ ಬಳಸಬೇಕು? ಒಂದು, ಇವಾಗಿನ ಎನ್ವಿರಾನ್ಮೆಂಟ್. ಫಸ್ಟ್ ಏನು ಅಂತಂದರೆ ಏಜ್ ಆಗ್ತಾ ಇದ್ದಂಗೆ ನಾನು ಆವಾಗಲೇ ಹೇಳಿದಾಗೆ ಕೊಲೆಜನ್ ಅಂಶ ಕಡಿಮೆ ಆಗುತ್ತೆ. ಇದು ಸ್ಕಿನ್ನನ್ನು ನಿಮ್ಮದು ಅಂದರೆ ಸ್ವಲ್ಪ ನೆರಿಗೆ ಜಾಸ್ತಿ ಬೀಳೋ ಥರ ಮಾಡುತ್ತೆ, ಅಥವಾ ಡಲ್ ಪೇಲ ಕಾಣಿಸೋ ಥರ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್. ಎಷ್ಟು ಇರುವಂಥ ಧೂಳಲ್ಲಿ ಅದೆಷ್ಟು ಕೆಮಿಕಲ್ಸ್ ಏನಿರುತ್ತೋ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟಾಗಿ ಬಂದು ನಮ್ಮ ಮುಖದ ಮೇಲೆ ಕೂತ್ಕೊಂಡಾಗ ಸ್ಕಿನ್ಗೆ ಏನು ಬೇಕಾದರೂ ಡ್ಯಾಮೇಜನ್ನು ಮಾಡ್ಬೋದು. ಅಷ್ಟು ಕೆಟ್ಟು ಹೋಗಿದೆ ಇವಾಗಿನ ಎನ್ವಿರಾನ್ಮೆಂಟ್. ಮೂರನೇದು ಏನು ಅಂತಂದರೆ ಬಿಸಿಲು ಸಿಕ್ಕಾಪಟ್ಟೆ ನಿಮ್ಮ ಸ್ಕಿನ್ನನ್ನು ಹಾರ್ಮ್ ಮಾಡುತ್ತೆ, ಡ್ರೈ ಮಾಡುತ್ತೆ. ಗುಳ್ಳೆಗಳು, ರ್ಯಾಷಸ್, ಪಿಂಪಲ್, ಮೊಡವೆಗಳು ಜಾಸ್ತಿ ಬೀಳೋದು ಮಾಡುತ್ತೆ. ಡೈರೆಕ್ಟಾಗಿ ಯು ವಿ ರೇಸ್ ಮುಖದ ಮೇಲೆ ಬಿತ್ತು ಅಂತಂದರೆ ನೀವು ಪ್ರತಿದಿನ ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದರೆ ಬಂಗು ಮಾರ್ಕ್ ಬರ್ಬೋದು, ಸನ್ ಟ್ಯಾನ್ ಆಗ್ಬೋದು, ಸನ್ ಬರ್ನ್ ಆಗ್ಬೋದು. ಇದೆಲ್ಲ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಇದೆಲ್ಲದರಿಂದ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗಿರಬೇಕು, ಸೇಫ್ ಆಗಿರಬೇಕು ಅಂತಂದರೆ ನೀವು ಈ ಎರಡು ಕ್ರೀಮ್ಗಳನ್ನು ಹಚ್ಕೊಳ್ಳೇಬೇಕು. ಹಾಗಾದರೆ ಯಾವಾಗ ಹಚ್ಕೊಳ್ಳೋದು? 25 ವರ್ಷ ಆದ ನಂತರದವ್ರು ಮಾತ್ರನಾ? 30 ವರ್ಷ ಆದ ನಂತರದವ್ರು ಮಾತ್ರನಾ? ಆ ಥರ ಏನೂ ಇಲ್ಲ. ನೀವೊಂದು ಏಜಿಗೆ ಬಂದ ನಂತರ ಒಂದು 16 ವರ್ಷ ಅಥವಾ ಚಿಕ್ಕ ಮಕ್ಕಳಿಗೆ ಏನೂ ಬೇಕಾಗಿರಲ್ಲ. ಅದೇ ಮಕ್ಕಳಿಗೆ ಅಂದರೆ ಒಂದು 13-14 ವರ್ಷದ ಮಕ್ಕಳಿಗೆ ನೀವೇನಾದರೂ ಹಾಕೋದಿದ್ರೆ ಅವರಿಗೆ ಕೂಡ ಮೈಲ್ಡ್ ಆಗಿರುವಂಥದ್ದು ಬರುತ್ತೆ. ನನ್ನ ಮಕ್ಕಳಿಗೆ 14 ವರ್ಷ, ನಾನು ಅವಳಿಗೆ ಅಂತಂದರೆ ಹೊರಗಡೆ ಜಾಸ್ತಿ ಸ್ಕೂಲಲ್ಲೆಲ್ಲ ಹೊರಗಡೆನೇ ಇರ್ತಾಳೆ ಅಂತ ಅಂದ್ಬಿಟ್ಟು ಮೈಲ್ಡ್ ಆಗಿರುವಂಥ ಮಾಯ್ಶ್ಚರೈಸರನ್ನು ಅವಳಿಗೆ ಹಾಕ್ಲಿಕ್ಕೆ ಹೇಳ್ತೀನಿ. ಡೈಲಿ ಏನು ಅವಳು ಹಾಕಲ್ಲ, ನ್ಯೂಟ್ರೋಜನ್ ಅವ್ರದ್ದು ಬರುತ್ತೆ. ಅದು ಮಕ್ಕಳಿಗೆ ತುಂಬ ಒಳ್ಳೆಯದು, ತುಂಬ ಮೈಲ್ಡ್, ಯಾವುದೇ ಕೆಮಿಕಲ್ ಇರಲ್ಲ, ತುಂಬ ಸೇಫ್, ಮಕ್ಕಳಿಗೆ ಅಂತಲೇ ಇರುವಂಥದ್ದು. ಅದನ್ನ ಉಪಯೋಗ ಮಾಡ್ಬೋದು. ಅದು ಬಿಟ್ಟು ಅಂದರೆ ಒಂದು ಯುವಕರಿಗಿರ್ಬೋದು, 16 ವರ್ಷದ ಮೇಲ್ಪಟ್ಟವರಿಗೆ ಎಲ್ಲ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಒಳ್ಳೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ ಅದನ್ನ ನೀವು ಉಪಯೋಗ ಮಾಡ್ಬೋದು.
ಯಾವಾಗ ಅಪ್ಲೈ ಮಾಡೋದು ಅಂತಂದರೆ, ನೀವು ರಾತ್ರಿ ಒಂದ್ಸರಿ ಸ್ನಾನ ಮಾಡ್ತೀರಲ್ವ, ಅಥವಾ ಮುಖ ತೊಳಿತೀರ, ಬೆಳಿಗ್ಗೆ ಒಂದ್ಸರಿ ಮುಖ ತೊಳಿತೀರ, ಮುಖ ತೊಳೆದಾದ ನಂತರ ಮುಖವನ್ನು ಕ್ಲೀನಾಗಿ ಒರೆಸ್ಕೊಂಡಾದ ನಂತರ ಮುಖ ಒಂಚೂರು ಒದ್ದೇ ಇರುವಾಗಲೇ ನೀವು ಮಾಯ್ಶ್ಚರೈಸರನ್ನು ಸ್ವಲ್ಪ ತಗೊಂಡು ಕ್ಲೀನಾಗಿ ಹಚ್ಬಿಟ್ಟು ಒಂದು ನಿಮಿಷ ನೀಟಾಗಿ ಮಸಾಜ್ ಮಾಡಿ. ನೀವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಟ್ ಆಗಿರುತ್ತೆ. ಇನ್ನೊಂದೇನು ಅಂತಂದರೆ, ಯಾವಾಗಲೂ ತಿಕ್ಕಿ ಮಾಡೋದಲ್ಲ, ಜೆಂಟಲ್ ಆಗಿ ಅಪ್ಪರ್ ಅಂದರೆ ಮೇಲ್ಗಡೆ ಈ ಥರ ನಾವು ಯಾವಾಗಲೂ ಸರ್ಕ್ಯುಲರ್ ಮೋಷನಿಂದ ಮಸಾಜ್ ಮಾಡಬೇಕು. ಇದು ಒಂದು, ಮಲಗೋಕ್ಕಿಂತ ಮುಂಚೆ ಮತ್ತು ಬೆಳಗ್ಗೆ ಒಂದು ಸರಿ. ಅದಾದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಯಾವಾಗ ಅಪ್ಲೈ ಮಾಡೋದು? ಡೇ ಟೈಮಲ್ಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ ಲೋಷನ್ ನೀವು ಹೊರಗಡೆ ಹೋಗಿ ಮನೆ ಒಳಗಡೆ ಇರಿ, ಖಂಡಿತವಾಗ್ಲೂ ಅಪ್ಲೈ ಮಾಡಲೇಬೇಕು. ಬಿಸಿಲು ಕಡಿಮೆ ಇರುವಲ್ಲಿ ನೀವು ಸ್ವಲ್ಪ ಅಂದರೆ ಕಮ್ಮಿ ವೇರಿಯಂಟ್ ಇರುವಂಥದ್ದು, ಅಂದರೆ SPF ವೇರಿಯಂಟ್ ಇರುವಂಥದ್ದು 15+, 25+ ಎಲ್ಲ ಬರುತ್ತೆ, ಅಥವಾ 30+ ಬರುತ್ತೆ, ಅದನ್ನ ಉಪಯೋಗ ಮಾಡ್ಬೋದು. ಬಿಸಿಲು ಜಾಸ್ತಿ ಇರೋ ಕಡೆ ನೀವು SPF 50, 3++ ಅಥವಾ 4+ ಎಲ್ಲ ಬರುತ್ತೆ, ಅಂಥದ್ದನ್ನು ಉಪಯೋಗ ಮಾಡಿದರೆ ನಿಮಗೆ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ. ಹೊರಗಡೆ ಹೋಗುವಾಗಂತೂ ನಾವು ಕಂಪಲ್ಸರಿಯಾಗಿ ಅಪ್ಲೈ ಮಾಡಲೇಬೇಕು. ಮನೆ ಒಳಗಡೆ ಇರುವಾಗ ಕೂಡ ನಾವು ಯಾಕೆ ಅಪ್ಲೈ ಮಾಡಬೇಕು ಅಂತಂದರೆ, ನೀವು ಮೊಬೈಲ್ ನೋಡ್ತೀರಾ, ಅಥವಾ ಲ್ಯಾಪ್ಟಾಪ್ ನೋಡ್ತೀರಾ, ಅಥವಾ ಅಡುಗೆ ಮನೆ ಕಡೆ ಹೋಗ್ತೀರಾ, ಆ ಬಿಸಿ ಹೊಗೆ ಎಲ್ಲ ಇದು ಕೂಡ ನಿಮ್ಮ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಹಾಗೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪಲ್ಲಿ ಬರುವಂಥ ಬ್ಲೂ ರೇಸ್ ಇದೆಯಲ್ವ, ಅದು ಕೂಡ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ. ಮತ್ತು ಏನೇನೋ ಟಚ್ ಮಾಡಿ ನಾವು ಮುಖವನ್ನು ಟಚ್ ಮಾಡ್ತಾ ಇರ್ತೀವಿ. ಸೊ ಅದು ಏನಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಬ್ಯಾಕ್ಟೀರಿಯಾ ಇರ್ಬೋದು, ಡಸ್ಟ್ ಇರ್ಬೋದು, ಅದು ಕೂಡ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ. ಅದರಿಂದ ಆದಷ್ಟು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನಿಂದ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಿದರೆ ಈ ಥರ ಅಂದರೆ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗೋದು ತಡೆಗಟ್ಟುತ್ತೆ. ಇನ್ನೊಂದೇನು ಅಂತಂದರೆ, ಏಜ್ ಆಗ್ತಾ ಇದ್ದಂಗೆ ನಾನು ಹೇಳಿದ್ನಲ್ವ ಕೊಲೆಜನ್ ಕಡಿಮೆ ಆಗುತ್ತೆ ಅಂತ, ಅದು ಒಂದು. ಕೆಲವೊಂದು ಸರಿ ಏನಾಗುತ್ತೆ, ಆಯಿಲ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಸ್ಕಿನ್ನಲ್ಲಿ, ಅದು ಕೂಡ ಏನಾಗುತ್ತೆ ಅಂತಂದರೆ ಪಿಂಪಲ್ಸ್, ಬ್ಯಾಕ್ಟೀರಿಯಾಗಳು ಉಂಟಾಗಿ ಪಿಂಪಲ್ಸ್, ರ್ಯಾಷಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಒಂದು. ಇನ್ನೊಂದೇನು ಅಂತಂದರೆ, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಲ್ಲದಿದ್ದರೆ ಸ್ಕಿನ್ ತುಂಬ ಡ್ರೈ ಆಗಿ, ಸ್ಕಿನ್ ಟೈಟ್ ಆಗಿ ನೆರಿಗೆಗಳು ಬೀಳಲಿಕ್ಕೆ ಶುರುವಾಗುತ್ತೆ. ಸೊ ನಿಮ್ಮ ಸ್ಕಿನ್ನಲ್ಲಿ ಕೊಲೆಜನ್ ಅಂಶ ಕ್ಲೀನಾಗಿರಬೇಕು, ಸ್ಕಿನ್ ಟೈಟ್ ಆಗಬಾರ್ದು, ಡ್ರೈ ಆಗಬಾರ್ದು, ನೆರಿಗೆ ಬೀಳಬಾರ್ದು, ಸ್ಕಿನ್ ಗ್ಲೋ ಇರಬೇಕು, ಸಾಫ್ಟ್ ಇರಬೇಕು, ಸ್ಮೂತ್ ಇರಬೇಕು ಅಂತಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಬಿಸಿಲಿಗೆ ಹೋಗುವಾಗ ಅಂದರೆ ಆ ಪೊಲ್ಯೂಷನ್ಗೆ ಸ್ಕಿನ್ ಹಾಳಾಗಬಾರ್ದು, UV ರೇಸ್ಗೆ ಸ್ಕಿನ್ ಹಾಳಾಗಬಾರ್ದು, ಸನ್ ಟ್ಯಾನ್ ಆಗ್ಬಾರ್ದು, ಸನ್ಬರ್ನ್ ಆಗಬಾರ್ದು, ಪಿಗ್ಮೆಂಟೇಷನ್ ಆಗಬಾರ್ದು, ಡಾರ್ಕ್ ಸ್ಪಾಟ್ಗಳು ಉಂಟಾಗಬಾರ್ದು ಅಂತಂದರೆ ನೀವು ಸನ್ಸ್ಕ್ರೀನ್ ಲೋಷನನ್ನು ಬಳಸಲೇಬೇಕು. ಅಂದರೆ ಈ ಎರಡು ಕೂಡ ಏನು ಅಂತಂದರೆ ಮೇಕಪ್ ಬೇಸ್ಡ್ ಪ್ರಾಡಕ್ಟ್ ಅಲ್ಲ, ಇದು ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಫುಡ್ ಅಂತ ಹೇಳ್ಬೋದು. ಇಂಪಾರ್ಟೆಂಟಾಗಿ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಫುಡ್. ಆದ್ದರಿಂದ ಇದನ್ನ ಪ್ರತಿದಿನ ನೀವು ಉಪಯೋಗ ಮಾಡಲೇಬೇಕು. ಹಾಗಿದ್ರೇ ನಿಮ್ಮ ಸ್ಕಿನ್ ಯಾವಾಗಲೂ ಚೆನ್ನಾಗಿರುತ್ತೆ. ಯಾಕಂತಂದರೆ ನೀವು ಎಷ್ಟೇ ಏಜ್ ಆದರೂ ಕೂಡ ನಿಮ್ಮ ಮುಖ ಮಕ್ಕಳ ಥರನೇ ಇರುತ್ತೆ, ಒಂದು 10 ವರ್ಷ ಚಿಕ್ಕವ್ರ ಥರನೇ ಕಾಣ್ತಾರೆ. ಯಾಕಂತಂದರೆ ನಿಮ್ಮ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಗ್ಲೋಯಿಂಗ್ ಇರುತ್ತೆ, ಈವಂಟ್ ಇರುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತಂದರೆ ಇದನ್ನು ಉಪಯೋಗ ಮಾಡಬೇಕು. ಕೆಟ್ಟ ಪರಿಣಾಮಗಳಿಂದ ನಿಮ್ಮ ಸ್ಕಿನ್ನನ್ನು ರಕ್ಷಿಸಬೇಕು ಅಂತಂದರೂ ಕೂಡ ಈ ಕ್ರೀಮ್ಗಳನ್ನು ಉಪಯೋಗ ಮಾಡಲೇಬೇಕು. ಇದು ಬೇಸಿಕ್ಸ್. ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ದು ನೀವು ಬೇಕಾದರೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ, ನಿಮಗೆ ಅದ್ರ ಬಗ್ಗೆ ತುಂಬ ಆರ್ಟಿಕಲ್ಸ್ ಇರುತ್ತೆ. ಸೊ ಇದು ಸ್ಕಿನ್ ಕೇರಲ್ಲಿ ಬೇಸಿಕ್ಸ್. ಸೊ ನೀವು ಚೆನ್ನಾಗಿರಿ, ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಿಮಗೇನಾದ್ರು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಅದನ್ನೂ ಕೂಡ ನನಗೆ ಶೇರ್ ಮಾಡಿ. ಹಾಗೆಯೇ ಇನ್ನೊಂದಿದೆ, ನಿಮಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲಿಕ್ಕೆ ಬೇಡ ಅಂತಿದ್ರೆ ಅಲೋವೆರಾ ಜೆಲ್ ಪ್ಯೂರ್ ಆಗಿರೋದು ಬರುತ್ತೆ, ಅದನ್ನೂ ಕೂಡ ನೀವು ರಾತ್ರಿ ಟೈಮಲ್ಲಿ ಸ್ವಲ್ಪ, ಡೇ ಟೈಮಲ್ಲಿ ಸ್ವಲ್ಪ ಹಚ್ಕೋಬೋದು. ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ಮಾತ್ರ. ಕೆಲವರಿಗೆ ಆಗಲ್ಲ ಅಂತಾರೆ, ಆದರೆ ಅಲೋವೆರಾ ಜೆಲ್ ಅಂಥದ್ದು ಏನೂ ಇಲ್ಲ, ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಅಲೋವೆರಾ ಜೆಲ್ ತುಂಬ ಸೇಫ್. ಅಲೋವೆರಾ ಜೆಲ್ಲಲ್ಲಿ ಏನಾದರೂ ಕಲಬೆರಕೆ ಇದ್ದರೆ ಆವಾಗ ಪ್ರಾಬ್ಲಮ್ ಆಗ್ಬೋದು. ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಸಿಕ್ಕಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಮನೆಯಲ್ಲಿರುವಂಥ ಪ್ಲ್ಯಾಂಟಿಂದ ಕೂಡ ಸ್ವಲ್ಪ ರಸ ತೆಗೆದು ಮುಖಕ್ಕೆ ಹಚ್ಕೋಬೋದು. ಅದರಲ್ಲಿ ಎಲ್ಲೋ ಬರುತ್ತಲ್ವ, ಅದನ್ನ ಹಚ್ಚೋಂಗಿಲ್ಲ. ಆ ಯೆಲ್ಲೋ ಜೆಲ್ ಕ್ಲಿಯರ್ ಆದ ನಂತರ ನೀವು ಸೈಡ್ ಕಟ್ ಮಾಡೋದಕ್ಕೆ ಫಸ್ಟ್ ಯೆಲ್ಲೋ ಜೆಲ್ ಬರುತ್ತೆ, ಅದನ್ನು ಹೋಗಲಿಕ್ಕೆ ಬಿಡಬೇಕು. ಅದಾದ ನಂತರ ಅದರ ತಿರುಳಲ್ಲಿ ಕ್ಲೀನಾಗಿರುವಂಥ ಜೆಲ್ ಬರೋದಿಲ್ಲ, ಅದಷ್ಟನ್ನೇ ತಗೊಂಡು ನೀವು ಮುಖಕ್ಕೆ ಹಚ್ಕೋಬೋದು. ಹೊರಗಡೆಯಿಂದ ತರುವಾಗ ಕೂಡ ಅಷ್ಟೇ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಅಥವಾ ಮಾಯ್ಶ್ಚರೈಸರನ್ನು ಅಷ್ಟೇ, ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಅಷ್ಟೇ ನೀವು ಉಪಯೋಗ ಮಾಡಬೇಕು. ಬೈ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಬೈ ಮಾಡಿ. ಅದು ಇದು ಸಿಕ್ಕಿದನ್ನೆಲ್ಲ ನೀವು ಪರ್ಚೇಸ್ ಮಾಡಿಬಿಡಿ. ಯಾಕಂತಂದರೆ ಮಾರ್ಕೆಟಲ್ಲಿ ತುಂಬ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳು ಬರುತ್ತೆ, ಅದು ನಿಮ್ಮ ಸ್ಕಿನ್ಗೆ ಏನು ಬೇಕಾದರೂ ಪ್ರಾಬ್ಲಮ್ ಮಾಡ್ಬೋದು. ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಅಲೋವೆರಾ ಜೆಲ್ಲನ್ನು ಕೂಡ ನೀವು ದಿನಕ್ಕೆ 2 ಸರಿ ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಹತ್ರ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.